ಪ್ರಿಯರೇ, ಮಾನ್ಯ ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವನ್ನು ಆಲಿಸುತ್ತಿರುವ ಸರ್ವರಿಗೂ ನಮಸ್ಕಾರಗಳು. ಇಂದಿನ ಸರಣಿ ಸಂಚಿಕೆ 71. ನಾನು ನಿಮ್ಮೊಂದಿಗೆ ಕರುಣಾಕರ ಬಳ್ಕೂರು ಮತ್ತು ಗಾಯನದೊಂದಿಗೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಅರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ, ಅರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ, ಕರುಮದ ಅವತಾರಗಳೋ ಋಣಲುತೆಯ ಚಿಗುರೋ. ಕರುಮದ ಅವತಾರಗಳೋ ಋಣಲುತೆಯ ಚಿಗುರೋ. ಕುರಿಯಂ ಆಗಿಸಿ ನಿನ್ನ ಕಾಪಿಡುವ ಸಂಸಾರ, ಕುರಿಯಂ ಆಗಿಸಿ ನಿನ್ನ ಕಾಪಿಡುವ ಸಂಸಾರ. ಉರಿಮಾರಿಯಾದೀತೋ ಉರಿಮಾರಿಯಾದೀತೋ ಮಂಕುತಿಮ್ಮ. ಅರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ, ಕರುಮದವತಾರಗಳು ಋಣಲತೆಯ ಚಿಗುರು. ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ, ಉರಿಮಾರಿಯಾದೀತೋ ಮಂಕುತಿಮ್ಮ. ಉರಿಮಾರಿಯಾದೀತೋ ಮಂಕುತಿಮ್ಮ. ಕಗ್ಗ ಪ್ರಿಯರೇ, ಈ ಭೂಮಿಯ ಮೇಲೆ ಮನುಷ್ಯ ಜನ್ಮ ತಳೆದ ಮೇಲೆ ಅಗಣಿತ ವಸ್ತು ಜೀವಿಗಳೊಂದಿಗೆ ತನ್ನ ಪ್ರೀತಿ ಸಂಬಂಧವನ್ನು ಕಲ್ಪಿಸಿಕೊಳ್ಳುತ್ತಾ ಸಾಗುತ್ತಿದ್ದಾನೆ. ಕಗ್ಗದಲ್ಲಿ ಕವಿ ಹೇಳುವಂತೆ, ನಿನ್ನ ಶತ್ರುಗಳು, ಸ್ನೇಹಿತರು, ಹೆಂಡತಿ, ಮಕ್ಕಳು, ಸಂಸಾರ ಮತ್ತು ಬಂಧು ಬಳಗ ಸೇರಿದಂತೆ ಸಂಬಂಧಿಕರೆಲ್ಲರೂ ನಿನ್ನ ಪೂರ್ವಾರ್ಜಿತದ ಕರ್ಮದಿಂದ ದಕ್ಕಿರುವವರೋ ಅಥವಾ ಈಗ ಹುಟ್ಟಿರುವ ಸಾಲದ ಬಳ್ಳಿಗಳ ಚಿಗುರುಗಳೋ. ಈ ಸಂಸಾರದ ಸಾಗರದಲ್ಲಿ ಜೀವನದ 101 ಜಂಜಾಟಗಳ ನಡುವೆ ನಡೆಯುವಂಥ ಸಂದರ್ಭದಲ್ಲಿ ನೀನು ಕುರಿಗಳಂತೆ ಇರುವಾಗ ಸಂಸಾರ ಉರಿಯುವ ಮೃತ್ಯುದೇವತೆಯಾಗಬಹುದು ಎಂಬ ಎಚ್ಚರಿಕೆಯ ಗಂಟೆಯನ್ನು ಈ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು ಹೇಳುವಂಥದ್ದನ್ನು ನಾವು ಕಾಣಬಹುದು. ಜಗತ್ತಿನಲ್ಲಿ ಬೇರೆ ರೀತಿಯ ವಿಸ್ಮಯಗಳು, ವಿಚಾರಗಳು, ಚಿಂತನೆಗಳು ನಡೀತಾನೇ ಇರ್ತದೆ. ಈ ನಡುವೆ ಮನುಷ್ಯ ಬದುಕುವಾಗ ಅವನೊಂದಿಗೆ ಮಿತ್ರರು, ಶತ್ರುಗಳು, ಬೇರೆ ಬೇರೆ ಸನ್ನಿವೇಶ ಸಂದರ್ಭಗಳಲ್ಲಿ ಹುಟ್ಟಿಕೊಳ್ಳುತ್ತಾರೆ. ಆ ಮೂಲಕವೇ ಸಂಬಂಧಗಳು ವಿಸ್ತಾರಗೊಳ್ಳುತ್ತಾ ನಡೀತದೆ. ಈ ನಡುವೆ ಎಷ್ಟೋ ಬಾರಿ ಸಂಬಂಧಗಳು ಹಳಸಿ ಹೋಗುವುದೂ ಇದೆ ಅಥವಾ ಹಸಿರಾಗಿರುವುದೂ ಇದೆ. ಇದನ್ನ ವಿಧಿಲಿಖಿತ ಅಂತ ಸುಮ್ಮನೆ ಇರಬೇಕಷ್ಟೆ, ಹೆಚ್ಚು ಮಂಡೆ ಬಿಸಿ ಮಾಡಿಕೊಳ್ಳಬಾರ್ದು. ಬಂಧಗಳಿಗೆಗಳು ಬರಲಿ, ಎಲ್ಲದಕ್ಕೂ ಮುಕ್ತವಾದ ಸ್ವಾಗತ ಇರಬೇಕು. ಸಂಸಾರದ ಬೇರು ಬಿಡಿಸಲಾರದ ಗಂಟು, ಆಳ ವಿಸ್ತಾರವಾಗಿರ್ತದೆ. ಅದು ಹುಟ್ಟು, ಸಂಬಂಧಗಳು, ಸಾವು ಎಲ್ಲವೂ ಪೂರ್ವಕರ್ಮಗಳ ಆಧಾರದಲ್ಲಿಯೇ ನಾಟಕದಂತೆ ನಡೆಯುತ್ತಾ ಹೋಗ್ತದೆ. ಜೀವನವೆಂಬ ಯಾತ್ರೆಯಲ್ಲಿ ಪ್ರೀತಿ, ದ್ವೇಷ, ಶತ್ರುಗಳು, ಮಿತ್ರರು, ಹೆಂಡತಿ, ಮಕ್ಕಳು, ಸಂಸಾರ, ಅಂದು ಬಂಧು ಬಳಗ ಎಲ್ಲವೂ ಬೆಸೆದುಕೊಂಡು ನಂಬಿಕೆ ಅಪನಂಬಿಕೆಗಳ, ವಿಶ್ವಾಸ ಅವಿಶ್ವಾಸಗಳ ನಡುವೆ ನಡೀತದೆ ನಮ್ಮ ಈ ಬದುಕು. ಇದೆಲ್ಲ ಪೂರ್ವ ನಿರ್ಧರಿತ, ವಿಧಿಲಿಖಿತವೆನ್ನದೇ ಬೇರೆ ದಾರಿಯೇ ಇಲ್ಲ. ಹೀಗಾಗಿ ಬರುವ ದಿನಗಳನ್ನು, ಬಂದ ಕ್ಷಣಗಳನ್ನು, ಆ ಸುಂದರ ಕ್ಷಣವನ್ನು ಸುಂದರವಾಗಿ ಅನುಭವಿಸುವ ಸುಂದರ ಮನಸ್ಸು ನಿಮ್ಮೆಲ್ಲರದ್ದು ಆಗಬೇಕು. ಆಗ ಆರೋಗ್ಯ ಪರಿಪೂರ್ಣವಾಗಿರ್ತದೆ. ಆಗ ಮಾತ್ರವೇ ನಿರ್ಲಿಪ್ತವಾಗಿ ನಮ್ಮ ಬಾಳು ದೂರ ತೀರವ ಸೇರ್ತದೆ. ಇಲ್ಲವಾದಲ್ಲಿ ಸಂಸಾರದ ಹಿಂಸೆ ಉರಿಮಾರಿಯಂತೆ ಆಗ್ತದೆ ಅಂತ ಗುಂಡಪ್ಪನವರು ಎಚ್ಚರಿಸುವ ಮೂಲಕ ನಮ್ಮನ್ನು ಒಂದು ಹೊಸ ದಾರಿಗೆ, ಹೊಸ ಮುನ್ನುಡಿಯನ್ನು ಬರೀಲಿಕ್ಕೆ ಈ ಕಗ್ಗದಲ್ಲಿ ಎಚ್ಚರಿಕೆ ಗಂಟೆಯನ್ನು ನೀಡಿದ್ದಾರೆ. ಹಾಗಾಗಿ ಬದುಕನ್ನು ವಿಶ್ವಾಸದಿಂದ ಗೆಲ್ಲೋಣ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ. ಮನೆಯಲ್ಲೇ ಇರಿ, ಆರೋಗ್ಯಕರವಾಗಿರಿ.